ಶ್ರೀಯುತ ಸಂತೋಷ್ ಕರ್ಕೇರ ದಯಮಾಡಿ ಇವತ್ತು ಈ ಒಂದು ಪಂದ್ಯಾಟಕ್ಕೋಸ್ಕರ ಮಸ್ಕತ್ತಿಂದ ದುಬೈಯಿಂದ ಬರ್ತಾ ಇದ್ದಾರೆ, ಸೌದಿಯಿಂದ ಬರ್ತಾ ಇದ್ದಾರೆ. ನಮ್ಮ ಸದಸ್ಯರು ಕೂಡ ಶ್ರೀಯುತ ಸಂತೋಷ್ ಕರ್ಕೇರ ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದಾರೆ. ಶ್ರೀಯುತ ಸಂತೋಷ್ ಸೌದಿ ಅರೇಬಿಯಾ, ಶ್ರೀಯುತ ದೀಪಕ್ ಸೌತ್ ಆಫ್ರಿಕಾ, ಈ ಪಂದ್ಯಾಟದ ವ್ಯವಸ್ಥೆಯೊಂದಿಗೆ ನಮ್ಮೊಂದಿಗೆ ಸಹಕರಿಸಿದಂಥ ಓಷನ್ ಲೈನ್ಸ್ ಶಿಪ್ಪಿಂಗ್ಸ್ ಮಂಗಳೂರು, ಇದರ ಜೀವನ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ಮುಂಬೈ ಸಂಚಾಲಕರಾದಂಥ ಶ್ರೀಯುತ ಅನಿಲ್ ಕುಮಾರ್ ಸಸೀತ್ಲು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ.
ರಾಕೇಶ್ ಕೈ ಎತ್ತಿರಿ. ಸಾಜನ್ ವಿ ಬೆಂಗ್ರೆ. ಹಾಂ ಎಸ್, ಚಪ್ಪಾಳೆಯ ಮೂಲಕ ಕುಸ್ತಿಗೆ ಚಾಲನೆ. ತರ್ಟಿ ಸೆಕೆಂಡ್. ಅದರಲ್ಲಿ ಪಾಯಿಂಟ್ ಹಿಡಿಬೇಕು, ಇಲ್ಲಾಂದರೆ ನೀಲಿ ಅವರಿಗೆ ಒಂದು ಅಂಕ ಬರ್ತದೆ. ಅದು ಯಾರು ಕುಸ್ತಿಯನ್ನು ಮಾಡದಂತೆ ನಿಲ್ಲಿಸ್ತಾರೆ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಒಂದು ಇದನ್ನು ಮಾಡ್ತಾರೆ. ಸೊನ್ನೆ ಒಂದು, ನೀಲಿಯವರಿಗೆ ಒಂದು ಅಂಕ ಲಭಿಸಿದೆ. ಸೊನ್ನೆ ಒಂದು, ಕೆಂಪು ಪಟ್ಟಿಗೆ ಯಾವುದೇ ಅಂಕ ಇಲ್ಲ, ನೀಲಿಯವರಿಗೆ ಒಂದು ಅಂಕ. ನೋಡಿ, ಈಗ ನಿಮಗೂ ಒಂದು ಆ್ಯಕ್ಟಿವ್ ಪೀರಿಯಡ್ ಕೊಟ್ಟಿದ್ರೆ ಪಾಯಿಂಟ್ ಹಿಡಿಬೇಕು. ಈಗ
3-1. ಸೆಂಟರ್ 5-1. ಐದು ಮೂರು. ಕೆಂಪು ಪಟ್ಟಿಗೆ 5, ನೀಲಿ ಅವರಿಗೆ 3. 5-3. ಕೆಂಪು ಪಟ್ಟಿಗೆ 5, ನೀಲಿ ಅವರಿಗೆ 3. ಹಾಂ, ರೆಡಿ. ಕೆಂಪು ಪಟ್ಟಿಗೆ 5, ನೀಲಿ ಅವರಿಗೆ 3. ಅಂಕಗಳಲ್ಲಿ ವಿಜೇತರಾಗಿರ್ತಾರೆ. ಕೆಂಪು ಪಟ್ಟಿಯವರು ಅಂಕಗಳಲ್ಲಿ ಅವರು ಪಡೆದುಕೊಂಡಂಥ ಅಂಕ 7 ಅಂಕ. 7-3. ಆಕಾಶ್, ಇದೇನಪ್ಪ ಆಕಾಶ್, 2ನೇ ಕರೆ. ಆಕಾಶ್ 3ನೇ ಕರೆ ಬಂದಿಲ್ಲ. ನಂಬರ್ 5 ಕಾರ್ತಿಕ್. ನಂಬರ್ 2 ರಾಕೇಶ್. ಸ್ಟಾರ್ಟ್. ಈ ದಿನದ ತುಳು ಕೇಸರಿಯ ಕುಸ್ತಿ ಪಂದ್ಯಾಟದ ಈ ದಿನದ ಕಾರ್ಯಕ್ರಮಕ್ಕೆ ಆಶೀರ್ವದಿಸಲು ನಮ್ಮ ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ನ ಹಾಲಿ ಮಾಜಿ 4 ಅಧ್ಯಕ್ಷರುಗಳು ಹಾಗೂ ಅತಿಥಿಗಳೊಂದಿಗೆ ಈ ಒಂದು ಕುಸ್ತಿ ಪಂದ್ಯಾಟ ತುಳು ಕೇಸರಿಯ ಇಂದಿನ ವಿಭಾಗದ ಕುಸ್ತಿಯನ್ನು ಆಶೀರ್ವದಿಸಲಿಕ್ಕೆ ಈ ಪಂದ್ಯಾಟಕ್ಕೆ ಸಹಾಯಧನವನ್ನು ನೀಡಿ ನಮ್ಮೊಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸುವಂಥ ಸಸಿಟ್ಲಿನ ಉದ್ಯಮಿ ಮಿತ್ರರು ಆದಂಥ ಉದಯ ಬಿ ಸುವರ್ಣ ಇವರಿಗೆ ಸ್ಮರಣಿಕೆಯನ್ನು ನೀಡುವಂತೆ ಶ್ರೀಯುತ ರೂಪೇಶ್ ಸಸಿಟ್ಲು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ
ನಮ್ಮ ಈ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ಉದಯ ಬಿ ಸುವರ್ಣ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಐದು ಸೊನ್ನೆ. ಐದು ಸೊನ್ನೆ. ಒಂಬತ್ತು ಸೊನ್ನೆ. ಅಲ್ಲಿ ದಯಮಾಡಿ ಅಲ್ಲಿ ಬ್ಯಾರಿಗೇಟ್ ಹಾಕಿದ್ದೇವೆ. ಅರೆ ರಾಕೇಶ್, ದಯಮಾಡಿ ನಮ್ಮ ಸದಸ್ಯರು ನೋಡಿ ಅಲ್ಲಿ ಸ್ವಲ್ಪ ಹಿಂದೆ ಕಳಿಸಿ. ಅದು ಸ್ಟೆಪ್ ಔಟ್ ಅಲ್ಲ ರೀ, ಅದು ಹೊರಗಡೆ ಕಾಲು ಹಾಕಿಲ್ಲ. ಯತೀಶ್,
11-4. ಶುಭವನ್ನು ಕೋರಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ಹರೀಶ್ ಶೆಟ್ಟಿ, ಮಾಲಕರು ಶಕ್ತಿ ಬಾರ್ ಅಂಡ್ ರೆಸ್ಟೋರೆಂಟ್ ಕುಳಾಯಿ. ಇವರನ್ನ ಶ್ರೀಯುತ ಪ್ರಕಾಶ್ ವಿ ಕರ್ಕೇರ ಮ್ಯಾಟಿಗೆ ಕರ್ಕೊಂಡು ಹೋಗುವಂತೆ ವಿನಂತಿಸ್ತಾ ಇದ್ದಾನೆ. ಎರಡು 2018 ತುಳುನಾಡ ಕೇಸರಿ ರಾಕೇಶ್ ಪುತ್ರಾನ್ ಸಸಿತ್ಲು ಆಂಜನೇಯ, ಶ್ರೀ ಆಂಜನೇಯ ಸಸಿತ್ಲು ರಾಕೇಶ್ ಪುತ್ರಾನ್. ಮೂರು ಬಾರಿ ಈ ಪ್ರಶಸ್ತಿಯನ್ನ ಪಡೆದಂತ ಈ ಜಿಲ್ಲೆಯ ಏಕೈಕ ಕುಸ್ತಿಪಟು ಮಾಸ್ಟರ್ ಶಿವಾಜಿ ಇರಬಹುದು, ತುಳುನಾಡ ಕುಮಾರಿ ಇರಬಹುದು, ಕರಾವಳಿ ಕೇಸರಿ ಇರಬಹುದು, ಶಾರದಾ ಕೇಸರಿ ಇರಬಹುದು, ತುಳುನಾಡ ಕೇಸರಿ ಇರಬಹುದು. ಈ ಎಲ್ಲ ಪ್ರಶಸ್ತಿಗಳನ್ನು ಪಡೆದಂತ ಏಕೈಕ ಕುಸ್ತಿಪಟು ಶ್ರೀ ರಾಕೇಶ್ ಪುತ್ರಾನ್. ಈ ಒಂದು ಪ್ರಶಸ್ತಿಯನ್ನ ವೇದ್ ಪ್ರಕಾಶ್ ಶ್ರೇಯನ್ ನೀಡುವಂತೆ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ 50,000 ನಗದನ್ನ ಕೂಡ ಅವರು ರಾಕೇಶ್ ಪುತ್ರನಿಗೆ ಘೋಷಣೆಯನ್ನ ಮಾಡಿದ್ದಾರೆ.